ಕೆಲವು ಧ್ವಜಸ್ತಂಭ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಸೆ ರಡ್ಡು ಮೂಜಿ ನಾಲ್ಕು ಪ್ರೋಗ್ರಾಮ್ ಆವನ್ನುಂಡು ಐಕ್ ಪತ್ರಿಕರ್ತ ಬಂದು ನಗಲೇನು ಪೂರ ಎಂಕುಲು ಸಮಿತಿದ ಪರವಾದ ಬರ್ರೆ ಪಂದ್ರೆಯನ್ನು ಪಂದು ಎಂಕುಲು ಸ್ವಾಗತ ಮಾಡ್ತೀನಿ ಆಯ್ತಾ. ಮಾರ್ನಾಡು ಇದರ ಧ್ವಜಸ್ತಂಭ ಮತ್ತು ಗೋಪುರ ಅದರೊಟ್ಟಿಗೆ ಬ್ರಹ್ಮ ಕಲಸದ ಕೆಲಸ ಪೂಜಾ ವಿಧಿ ಇದನ್ನೆಲ್ಲ ಸೇವೆಯನ್ನೆಲ್ಲ ಮಾಡಲಿಕ್ಕೆ ಭಕ್ತರ ಮುಖಾಂತರ ಮಾಡಲಿಕ್ಕೆ ನಾವು 2, 3, 4 ದಿನ ಫಿಕ್ಸ್ ಮಾಡಿದ್ದೇವೆ. ಅದರ ಕೆಲಸ ಮುಕ್ಕಾಲು ವರ್ಷ ಆಗ್ತಾ ಉಂಟು. ಇನ್ನು ಪೂಜಾ ಸಮಾರಂಭ ಎಲ್ಲ ಆಗಲಿಕ್ಕೆ ಉಂಟು. ಅದಕ್ಕೆ ತಮ್ಮೆಲ್ಲರನ್ನು ಪತ್ರಿಕಾ ಬಂಧುಗಳನ್ನು ನಾವು ನಮ್ಮ ಸಮಿತಿಯ ಪರವಾಗಿ ನಾವು ಕರೀತಿದ್ದೇವೆ. ನಿಮ್ಮನ್ನು ಸ್ವಾಗತಿಸಲು ಬಂದಿದ್ದೇವೆ. ಆ ಸಮಾರಂಭಕ್ಕೆ ಜನರ ಸಹಕಾರವೂ ಉಂಟು, ಪತ್ರಿಕಾ ಸಹಕಾರವನ್ನು ನಾವು ಕೋರಲಿಕ್ಕೆ ಬಂದಿದ್ದೇವೆ. ಅದರಿಂದ ಆದಷ್ಟು ನಮಗೆ ಪ್ರಚಾರವನ್ನು ಕೊಟ್ಟು ಟಿ ವಿ ಮಾಧ್ಯಮ ಆಗಲಿ ಪತ್ರಿಕೆಗಳಲ್ಲಾಗಲಿ ದಯವಿಟ್ಟು ಮಾಡಿಕೊಡ್ಬೇಕಂತ ನಾವು ನಮ್ಮ ಸಮಿತಿಯ ಪರವಾಗಿ ತಮ್ಮೆಲ್ಲರ ಹತ್ರ ಕೇಳ್ಕೊಳ್ತಿದ್ದೇವೆ. ಜೀರ್ಣೋದ್ಧಾರದ ಎಲ್ಲ ಕೆಲಸಗಳು ಪೂರೈಸಿ ಹೋಗಿ ಈಗ ಬ್ರಹ್ಮಕಲಸದ ಉಸ್ತುವಾರಿಯಲ್ಲಿ ನಾವು ಇದ್ದೇವೆ. ನಾಳೆ 2 ತಾರೀಕು ಬೆಳಿಗ್ಗೆ ತೋರಣ ಮುಹೂರ್ತ, ಫಸ್ಟಿಗೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ, ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ಪುಣ್ಯಾಯ ಗಣಹೋಮ, ಸಾಯಂಕಾಲ ವಾಸ್ತು ಪ್ರಕ್ರಿಯೆ, ವಾಸ್ತು ಪೂಜೆ, ಗಣಹೋಮ ಇತ್ಯಾದಿ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೀಲಿಕ್ಕಿದೆ. ರಾತ್ರಿ ಮಾರ್ನಾಡು ಬೀಡು ಅಂದರೆ ಆ ಕ್ಷೇತ್ರದ ಮೂಲ ಕೇಂದ್ರ ಬಿಂದುವಾದಂಥ ಮಾರ್ನಾಡು ಬೀಡಿನಲ್ಲಿ ಧರ್ಮಚಾವಡಿಯಲ್ಲಿ ನವಕ ಪ್ರಧಾನ ಹೋಮ ಹಾಗೂ ಪಂಚಪರ್ವ ಇತ್ಯಾದಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಬೆಳಿಗ್ಗೆ 3/4/24 ಬುಧವಾರ ಬೆಳಿಗ್ಗೆ ಮಾರ್ನಾಡು ಬೀಡಿನಿಂದ ಬಿರುದಾವಳಿಂದ ಬನ್ನಡ್ಕತಾಯ ದೈವದ ಭಂಡಾರ ಬರುವುದು. ಅಂದರೆ 2 ತಾರೀಕು ಸಾಯಂಕಾಲ ಅಲ್ಲಿ ಕೋಲ ಕಟ್ಟುವ ಹಾಗೂ ಗುರಿಕಾರ ಇನ್ನಿತರ ಮನೆತನದವರಲ್ಲಿ ಸೇರಿದರೆ ರಾತ್ರಿಯಿಡೀ ಜಾಗರಣೆಯೊಂದಿಗೆ ಬೆಳಿಗ್ಗೆ ಅಲ್ಲಿ ದೈವದ ಆರಾಧನೆಯ ಕ್ರಮದಂತೆ ಎಣ್ಣೆ ಬುಳ್ಳೆಯನ್ನು ಅಲ್ಲೇ ಕೊಟ್ಟು ದರ್ಶನದ ಮೂಲಕ ಶ್ರೀ ಕ್ಷೇತ್ರಕ್ಕೆ ಬರುತ್ತದೆ. ಇಲ್ಲಿ ಬಂದ ಕೂಡಲೇ ಬೆಳಿಗ್ಗೆ ಮಾರ್ನಾಡು ಬೀಡಿನಿಂದ ಶ್ರೀ ಕ್ಷೇತ್ರ ಬನ್ನಡ್ಕತಾಯಿ ಭಂಡಾರ ಹೊರಡೋದು. ಬಂದ ಮೇಲೆ ಪ್ರಾಯಶ್ಚಿತ್ತ ಹೋಮಗಳು, ಸಾಯಂಕಾಲ ಧ್ವಜಸ್ತಂಭ, ಆದಿವಾಸ ದೈವಗಳ ಬಿಂಬಾದಿವಾಸ, ಮಂಡಲ ರಚನೆ, ಕಲಶ ಇತ್ಯಾದಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. 4/4/24 ಗುರುವಾರ ಬೆಳಿಗ್ಗೆ ಧ್ವಜಸ್ತಂಭ ಪ್ರತಿಷ್ಠೆಯ ಹೋಮಗಳು, ಮಹಾಪೂಜೆ, ಮಧ್ಯಾಹ್ನ ಸಾರ್ವಜನಿಕ ಅನ್ನಸಂತರ್ಪಣೆ, ರಾತ್ರಿ ವರ್ಷಾವಧಿ ಮಹೋತ್ಸವವು ನಡೆಯಲಿಕ್ಕಿದೆ. ಇದೆಲ್ಲ ಕಾರ್ಯಕ್ರಮಗಳ ದೈವಾನುಗ್ರಹದೊಂದಿಗೆ ನಿಮ್ಮಲ್ಲಿ ಈಗ ಪತ್ರಿಕಾ ಮಾಧ್ಯಮದೊಂದಿಗೆ ನಮ್ಮ ವಿನಂತಿ ಏನಂತ ಹೇಳಿದರೆ, ನೀವು ಅತಿ ಹೆಚ್ಚಿನ ಪ್ರಚಾರವನ್ನು ಕೊಡುವುದರೊಂದಿಗೆ ನಮ್ಮಲ್ಲಿಗೆ ಪೂರ್ಣ ರೀತಿಯ ಸಹಕಾರವನ್ನು ನಾವು ಯಾಚಿಸ್ತಾ ಇದ್ದೇವೆ. ಸಾಧಾರಣ ಗಂಟೆ 8:30ಕ್ಕೆ ಮೂಡಬಿದ್ರೆಯ ಜೈನ್ ಮಠದ ಪರಮ ಪೂಜ್ಯ ಭಾರತಭೂಷಣ ಡಾಕ್ಟರ್ ಸತ್ಯಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮಿಗಳು, ಜೈನ್ ಮಠ ಮೂಡಬಿದ್ರೆ ಇವರ ಶುಭಾಶೀರ್ವಾದದೊಂದಿಗೆ ಸಭಾ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ಹಾಗೂ ನಮ್ಮ ಎಲ್ಲ ಬಂಧುಗಳಿಗೆ ಸನ್ಮಾನ ಇತ್ಯಾದಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಹಾಗೂ ರಾತ್ರಿ ಯಕ್ಷಗಾನ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ಪೂರ್ಣ ರೀತಿಯಲ್ಲಿ ನಡೆಸುವವರಿದ್ದೇವೆ. ಇದಕ್ಕೆ ಎಲ್ಲರ ಸಹಕಾರವನ್ನು ಯಾಚಿಸ್ತೇವೆ. ಈಗ ಗೋಪುರ ಮಾಡಿದ್ದೇವೆ, ತೀರ್ಥಚಿತ್ರ ಪಾಲನ ಕಟ್ಟಿದ್ದೇವೆ, ಹಾಗೂ ಬನ್ನಡ್ಕತಾಯಿ ದೈವದ ಎದುರು ಇಂಟರ್ಲಾಕ್ ಅಳವಡಿಸಿದ್ದೇವೆ.
ಮತ್ತು ನಮ್ಮ ಗೋಪುರದ ಎದುರು ಭಾಗ ಪಂಜುರ್ಲಿಯ ಇದರ ಭಾಗದಲ್ಲಿ ಇಂಟರ್ಲಾಕ್ ಅಳವಡಿಸಿದ್ದೇವೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಸಾಧಾರಣ ಒಂದು 50 ಲಕ್ಷ ರೂಪಾಯಿ. ಉಜಿರೆಯ ಶ್ರೀಧರ್ ಎಂಬವರು. ಮರವನ್ನು ಕೊಟ್ಟವರು ರಾಜೇಂದ್ರ ಕಾರ್ಕಳ ಕಾಮಧೇನು.